ದಿವಸದಲ್ಲಿ ಇಡೀ ಸಮಾಜ ಭಯದ ವಾತಾವರಣದಲ್ಲಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಆ ದಿವಸದ ಘಟನೆಗಳು ಕೂಡ ಇವತ್ತಿಗೆ ನೆನಪಿಗೆ ಬರ್ತದೆ. ನಾನು ಇವತ್ತು ಸರ್ಕಾರವನ್ನು ಎಚ್ಚರಿಸುವಂಥದ್ದು, ಇವತ್ತು ಸಿದ್ದರಾಮಯ್ಯ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಇನ್ನಿತರ ಅನೇಕ ಸಚಿವರು ಎಲ್ಲರೂ ಕೂಡ ಹಿಂದೂಗಳಾಗಿದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ನಿಮಗೂ ಕೂಡ ಇದೇ ರೀತಿಯ ಘಟನೆಗಳನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ವೇದಿಕೆಗಳು ರೂಪುಗೊಂಡಿರುವಂಥದ್ದು ತಾವು ಅರಿತುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ತುಷ್ಟೀಕರಣದ ರಾಜಕಾರಣಕ್ಕೋಸ್ಕರ ಈ ರೀತಿ ಮತಾಂಧರನ್ನು ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ದೊಡ್ಡದಾಗಿರ್ತಕ್ಕಂಥ ಗಂಡಾಂತರ ಮುಂದಿನ ದಿವಸದಲ್ಲಿ ನಿಮಗೂ ಕೂಡ ಬರುತ್ತೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತೇನೆ. ನಿನ್ನೆ ರಾಗಿಗುಡ್ಡೆಯಲ್ಲಿ ಘಟನೆ ನಡೆದಿರತಕ್ಕಂತಹ ಎಲ್ಲ ಮನೆಗಳಿಗೂ ಕೂಡ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆ ಮನೆಯಲ್ಲಿರತಕ್ಕಂತಹ ಮಕ್ಕಳ, ಮಹಿಳೆಯರ ವೇದನೆ ನಿಜವಾಗಿಯೂ ಇಡೀ ಸಮಾಜಕ್ಕೆ ಕಣ್ಣೀರನ್ನು ತರಿಸಿದೆ. ಅಮಾಯಕರಾಗಿರತಕ್ಕಂತಹ ಮಹಿಳೆಯರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂತಹ ಕೆಲಸವನ್ನು ಯಾರೋ ಒಬ್ಬ ಟೀಚರ್ ಆಗಿ ತನ್ನ ಶಿಷ್ಯಂದಿರಿಗೆ ಶಿಕ್ಷಣವನ್ನು ಕೊಟ್ಟಿರತಕ್ಕಂತಹ ಟೀಚರ್ ಮೇಲೆಯೇ ಹಲ್ಲೆ ಮಾಡತಕ್ಕಂಥ, ಅವರ ಶಿಷ್ಯಂದಿರು ಹಲ್ಲೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ನಡೆದಿದೆ ಅಂತ ಆದರೆ ಯಾವ ರೀತಿಯ ಶಿಕ್ಷಣವನ್ನು ಮತಾಂಧರ ಮನೆಯಲ್ಲಿ ಕೊಡ್ತಾರೆ ಅನ್ನತಕ್ಕಂಥ ಒಂದಷ್ಟು ಪ್ರಶ್ನೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ, ಇದೇ ಮಾದರಿಯ ತಾಲಿಬಾನ್ ಮಾದರಿಯ ಆಕ್ರಮಣಗಳು, ಇದೇ ಹಿಂದೂ ವಿರೋಧಿ ಧೋರಣೆಗಳ ಮುಖಾಂತರ ಭಯೋತ್ಪಾದಕರ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಮತ್ತೆ ಮತಾಂಧರು ಹೆಜ್ಜೆಯನ್ನು ಇಟ್ಟರೆ ಮತ್ತೆ ಹಿಂದೂ ಸಮಾಜ ಎಲ್ಲರೂ ಕೂಡ ತಲವಾರನ್ನು ಹಿಡಿಯತಕ್ಕಂಥ ಅನಿವಾರ್ಯ ಸಂದರ್ಭ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾನು ಮತ್ತೆ ಕೂಡ ಅದನ್ನು ಸಮರ್ಥಿಸ್ತಾ ಇದ್ದೇನೆ. ಅನಿವಾರ್ಯ ಸಂದರ್ಭಗಳಲ್ಲಿ ಮತ್ತೆ ಇದೇ ರೀತಿಯ ಘಟನೆ ಮರುಕಳಿಸಿದರೆ ಇಡೀ ಹಿಂದೂ ಸಮಾಜ ತಲವಾರನ್ನು ಹಿಡಿದು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅನ್ನತಕ್ಕಂಥ ವಿಚಾರವನ್ನು